ಉಚ್ಚಿಲ ಸರಸ್ವತಿ ಮಂದಿರ ಪ್ರಾಂಗಣದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದಿಂದ ವನ ಮಹೋತ್ಸವ ಆಚರಣೆ ನಡೆಯಿತು. ಕಾಪು ಮತ್ತು ಪಡುಬಿದ್ರಿ ವಲಯ ಗೃಹ ರಕ್ಷಕ ದಳದ ವತಿಯಿಂದ ಶನಿವಾರ ಬೆಳಗ್ಗೆ ಸರಸ್ವತಿ ಮಂದಿರದ ಶಾಲಾ ಆವರಣದಲ್ಲಿ ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರು ಗಿಡ ನೆಡುವ ಮೂಲಕ ವನ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಗೃಹ ರಕ್ಷಕ ದಳವು ಸರ್ಕಾರಿ ಇಲಾಖೆಗಳ ಆಪದ್ಬಾಂಧವರಾಗಿ ಕೆಲಸ ಮಾಡುವವರು. ಯಾವುದೇ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಆದರೂ ಅಲ್ಲಿ ಹೋಗಿ ಸೇವೆ ಸಲ್ಲಿಸುತ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಅವರ ಸೇವೆ ಮರೆಯಲು ಅಸಾಧ್ಯ ಎಂದರು. ಜಿಲ್ಲಾ ಗೃಹರಕ್ಷಕ ದಳ ಹಾಗೆ ಸರಸ್ವತಿ ವಿದ್ಯಾಮಂದಿರ ಇದರ ಜಂಟಿ ಸಹಯೋಗದಲ್ಲಿ ಇವತ್ತು ಸರಸ್ವತಿ ವಿದ್ಯಾಮಂದಿರದ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಆಚರಿಸಿದ್ವಿ. ಗಿಡ ನೆಡುವುದರ ಮೂಲಕ ಭಾಳ ಹೆಮ್ಮೆ ಅನ್ನಿಸ್ತದೆ. ಗೃಹರಕ್ಷಕ ದಳದವರು ಕಾನೂನು ಸುವ್ಯವಸ್ಥೆಯ ಬಗ್ಗೆ ತುಂಬ ಕಾಣಿಕೆಯನ್ನು ಕೊಡ್ತಾಯಿದ್ರು. ಇವತ್ತು ಅದನ್ನು ಮೀರಿ ಈ ಪ್ರಕೃತಿಯನ್ನು ಉಳಿಸಬೇಕು, ತನ್ಮೂಲಕ ಏನು ಇವತ್ತು ಕಲುಷಿತವಾಗ್ತದೆ ನಮ್ಮ ಪ್ರಕೃತಿ, ತುಂಬ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಮೊದಲು ತುಂಬ ಕಡೆ ಕೃಷಿ ನಡೀತಿದೆ. ಕೃಷಿತು ನಾಲ್ಕು ದುರ್ಭಿಕ್ಷ ಬರೋದು ಅಂತೀವಿ, ಆದರೆ ಅದು ಕಮ್ಮಿ ಆಗ್ತಾ ಆಗ್ತಾ ಇವತ್ತು ಕೆಲವೊಂದು ಕಡೆಗೆ ಅದೆಲ್ಲ ಕಾಡು ನಾಶ ಆಗ್ತಾಯಿದೆ. ತನ್ಮೂಲಕ ನಾಡು ನಾಶ ಆಗ್ತದೆ ನಮ್ಮ ಜನಕ್ಕೆ ಗೊತ್ತಿಲ್ಲ. ಅವರಲ್ಲಿ ಎಚ್ಚರಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸ. ಕಾಪು ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿ ಆಶ್ರಯದಲ್ಲಿ ಅರಣ್ಯ ಇಲಾಖೆಯಿಂದ ವನ ಮಹೋತ್ಸವ ಕಾರ್ಯಕ್ರಮ. ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿ ಆಶ್ರಯದಲ್ಲಿ ಪಡುಬಿದ್ರಿ ಶಾಖೆ, ಉಡುಪಿ ವಲಯ ಅರಣ್ಯ ಇಲಾಖೆ ವತಿಯಿಂದ ಹೆದ್ದಾರಿ ಉದ್ದಕ್ಕೂ 1200 ಗಿಡಗಳು ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಯರಮಾಳು ನೆರಳ್ತಾಯ ದೇವಸ್ಥಾನದ ಬಳಿ ರಾಷ್ಟ್ರೀಯ ಹೆದ್ದಾರಿ ಇಕ್ಕೆಲಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಬಗ್ಗೆ ಮಾಹಿತಿ ನೀಡಿದ ಉಪವಲಯ ಅರಣ್ಯಾಧಿಕಾರಿ ಜೀವನ್ದಾಸ್ ಶೆಟ್ಟಿ, ನಮ್ಮ ಇಲಾಖಾ ನಿರ್ದೇಶನದಿಂದ ಯರಮಾಳಿನಿಂದ ಸುಮಾರು 6 ಕಿಲೋಮೀಟರ್ ದೂರದವರೆಗೆ ಹೆದ್ದಾರಿ ಇಕ್ಕೆಲ ಪ್ರದೇಶದಲ್ಲಿ 1200 ವಿವಿಧ ಬಗೆಯ ಗಿಡಗಳನ್ನು ಕಾಪು ಪತ್ರಕರ್ತರ ಸಂಘದ ಜಂಟಿ ಆಶ್ರಯದಲ್ಲಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುರೇಶ್ ಯರಮಾಳ್ ಮಾತನಾಡಿ, ಮರ ಪ್ರಾಮುಖ್ಯತೆ ಜನರಿಗೆ ಈ ಬಾರಿ ಬಹಳ ಚೆನ್ನಾಗಿ ಅರ್ಥವಾಗಿದೆ. ಕಾರಣ ಈ ಭಾಗದ ಜನ ಎಂದೂ ಕಾಣದ ರಣ ಬಿಸಿಲು ಜನರನ್ನು ಈ ಬಾರಿ ಬಾಧಿಸಿದೆ. ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ ಮರಗಳನ್ನಾಗಿಸಿ ಬಿಸಿಲಿನಿಂದ ರಕ್ಷಣೆ ಹಾಗೂ ಶುದ್ಧ ಗಾಳಿ ನಮ್ಮ ಪಾಲಿಗೆ ಒದಗಿ ಬರಲಿದೆ ಎಂದರು. ಧಾರ್ಮಿಕ ಪೂಜೆಯೊಂದಿಗೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಿಡ ನೆಡುವ ಮೂಲಕ ವನ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಅರಣ್ಯ ಪಾಲಕರಾದ ಅಭಿಲಾಷ್ ಎಸ್ಬಿ, ಮಂಜುನಾಥ್ ನಾಯ್ಕ್, ಚರಣ್ ರಾಜ್ ಹಾಗೂ ಸ್ಥಳೀಯರಾದ ಗಣೇಶಾಚಾರ್ಯ ಉಪಸ್ಥಿತರಿದ್ದರು. ನಾವು ಈ ದಿನ ರಸ್ತೆ ಬದಿಯ ನಡುತೋಪಿನ ಅಂಗವಾಗಿ ಪಡುಬಿದ್ರೆಯಿಂದ ಹೆಜಮಾಡಿ ಅಂತ ಹೇಳಿದರೆ ಸಾಧಾರಣ ಬಪ್ಪನಾಡು ಹೊಳೆ ಬದಿಯಲ್ಲಿ ಒಂದು 6 ಕಿಲೋಮೀಟರ್ ಅಂತರದಲ್ಲಿ 1200 ವಿವಿಧ ಜಾತಿಯ ಹಣ್ಣು ಹಂಪಲು ಹಾಗೂ ಹೂ ಬಿಡುವ ಗಿಡಗಳನ್ನು ನಾವು ರಸ್ತೆ ಬದಿ ನೆಡಲಿಕ್ಕೆ ಆರಂಭಿಸಿದ್ದೇವೆ. ಹಾಗೆ ಬೇರೆ ಬೇರೆ ದಿಕ್ಕಲ್ಲಿ ನಮ್ಮ ವಲಯದಲ್ಲಿ ಸಾಧಾರಣ ಟೋಟಲ್ ಒಂದು 30ರಿಂದ 40 ಕಿಲೋಮೀಟರ್ ಜಾಗದಲ್ಲಿ ಗಿಡ ನೆಡುವಂಥ ಒಂದು ಯೋಜನೆ ನಮ್ಮ ಅರಣ್ಯ ಇಲಾಖೆ ಹಾಕಿಕೊಂಡಿದೆ. ಹಾಗೆ ಸಮುದ್ರ ಬದಿಯಲ್ಲಿ ಮಟ್ಟು ಬದಿಯಲ್ಲಿ ನಮ್ಮ ಕಾಂಡವ ಸಾಧಾರಣ ಒಂದು 10 ನಾವು ಈ ದಿನ ರಸ್ತೆ ಬದಿಯ ನಡುತೋಪಿನ